ಮಂಗಳೂರಿನ ಜಾಗತಿಕ ಬಂಟರ್ ಸಂಘಗಳ ಒಕ್ಕೂಟದ ಆಡಳಿತ ಮಂಡಳಿ ಸದಸ್ಯರ ಸಭೆ ನಗರದ ಬನ್ಸ್ ಹಾಸ್ಟೆಲ್ನಲ್ಲಿರುವ ಅಮೃತೋತ್ಸವ ಕಟ್ಟಡದ ಸಭಾಂಗಣದಲ್ಲಿ ಇಂದು ನಡೆಯಿತು. ಒಕ್ಕೂಟದ ಅಧ್ಯಕ್ಷ ಐಕಳ ಹರಿಶೆಟ್ಟಿ ಮುಂದಾಳತ್ವದಲ್ಲಿ ನಡೆದ ಸಭೆಯನ್ನು ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಉದ್ಘಾಟಿಸಿ ಬಂಟರ ಒಕ್ಕೂಟಗಳ ಸಂಘಗಳ ಸಮಾಜ ಸೇವೆ ಕುರಿತು ಮೆಚ್ಚುಗೆಯ ನುಡಿಗಳನ್ನಾಡಿದರು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಮಂಜುನಾಥ್ ಭಂಡಾರಿ ಮಾತನಾಡಿ, ಮೊಹಮ್ಮದ್ ಪೈಗಂಬರ್ ಬಸವಣ್ಣ ಯೇಸು ಕ್ರಿಸ್ತರು ಈ ಲೋಕದ ಉದ್ಧಾರಕ್ಕಾಗಿ ತಮ್ಮ ಬದುಕನ್ನು ಸವಿಸಿದವರು. ಅವರು ಬಾಳಿ ಬದುಕಿದ ಅವರ ಜೀವನ ಕ್ರಮ ನಮಗೆ ಮಾದರಿಯಾಗಬೇಕು ಎಂದರು. ನಮ್ಮ ಕುಡ್ಲ ವಾಹಿನಿಯ ನಿರ್ದೇಶಕ ಲೀಲಾಕ್ಷ ಬಿಕರ್ಕೀರ್ ಅವರು ಮಾತನಾಡಿ, ಬಂಟರ ಸಮುದಾಯದ ಪ್ರತಿಯೊಬ್ಬರಲ್ಲಿ ನಾಯಕತ್ವದ ಗುಣ ಇದೆ. ರಾಜಕೀಯ, ವೈದ್ಯಕೀಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಬಂಟರು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಎಂದರು. ಸಂಘದ ಅಧ್ಯಕ್ಷ ಐಕಳ ಹರಿಶೆಟ್ಟಿ ಅವರು ಸಂದರ್ಭೋಚಿತವಾಗಿ ಮಾತನಾಡಿದರು. ಮಾಧ್ಯಮ ಕ್ಷೇತ್ರದ ಸಾಧಕರುಗಳಾದ ಲೀಲಾಕ್ಷ ಬಿಕರ್ಕೀರ ಸಹಿತ ಭಾಸ್ಕರ್ ರೈ ಕಟ್ಲ, ಶರತ್ ಶೆಟ್ಟಿ ಕಿನಿಗೊಳ್ಳಿ, ನವೀನ್ ಶೆಟ್ಟಿ ಎಡ್ಮೆಮಾರ್, ಆರ್.ಜೆ. ನಯನಾ ಶೆಟ್ಟಿ, ಕುಮಾರಿ ಸ್ಫೂರ್ತಿ ಶೆಟ್ಟಿ ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಕರ್ನೆರೆ ವಿಶ್ವನಾಥ್ ಶೆಟ್ಟಿ, ಸತೀಶ್ ಅಳಪ್ಪ, ಒಕ್ಕೂಟದ ಕಾರ್ಯಕರ್ತ ಜಯಕರ್ ಶೆಟ್ಟಿ ಇಂದ್ರಾಳಿ, ಪಟ್ಲ ಸತೀಶ್ ಶೆಟ್ಟಿ, ಪುರುಷೋತ್ತಮ ಭಂಡಾರಿ ಅಡ್ಯಾರ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನಿಜವಾದ ಫಲಾನುಭವಿಗಳಿಗೆ ಈ ರೀತಿಯ ಸೌಲಭ್ಯವನ್ನ ಕೊಡುವಂತ ಕೆಲಸಗಳು ನಾನಾ ಸಂಘ ಸಂಸ್ಥೆಗಳು ಬಹಳ ತನ್ನದೇ ಆದಂತಹ ಪ್ರಯತ್ನಗಳನ್ನ ಮಾಡ್ತದೆ. ನನಗೆ ಬಹಳ ಸಂತೋಷ ಏನು ಹೇಳಿದ್ರೆ, ಎಷ್ಟೋ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಈ ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಕೂಡ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದಿಂದ ವ್ಯವಸ್ಥಿತವಾಗಿ ಬಹಳ ಅರ್ಹ ಫಲಾನುಭವಿಗಳಿಗೆ ತನ್ನದೇ ಆದಂತ ಆ ಫಲಾನುಭವಿಗಳನ್ನು ಗುರುತಿಸುವಂಥದ್ದು ಕೂಡ ಒಂದು ಅಷ್ಟು ಸುಲಭ ಅಲ್ಲ. ಅದು ಯಾವಾಗ ಸಾಧ್ಯ ಹೇಳಿದ್ರೆ, ಪ್ರಾಮಾಣಿಕವಾಗಿ ತಳಮಟ್ಟದಿಂದ ಬಂದಂತಹ ಫಲಾನುಭವಿಗಳನ್ನು ಗುರುತಿಸಿ ಮತ್ತೆ ಅವರಿಗೆ ವಿತರಿಸುವಂತಹ ಮಹತ್ತರವಾದಂತಹ ಕಾರ್ಯವನ್ನ ಮಾಡ್ತಿರುವಂಥದ್ದು ಬಹಳ ಸಂತಸದ ವಿಚಾರ. 100ರಲ್ಲಿ 90% ಜನ ನಮಗೋಸ್ಕರ ನಾವು ಬದುಕ್ತಾ ಇರ್ತೇವೆ. ಆದ್ರೆ ಎಷ್ಟೋ ಜನ ಸಮಾಜಕ್ಕೆ ಬದುಕ್ತಾರೆ, ಕೆಲವರು ಈ ದೇಶಕ್ಕೋಸ್ಕರ ಅಥವಾ ಈ ಪ್ರಪಂಚಕ್ಕೋಸ್ಕರ ಬದುಕ್ತಾರೆ. ನಮ್ಮ ಹಿರಿಯರನ್ನ ನಾವು ಎಲ್ಲಿ ತನಕ ಹೇಳ್ಬೋದು, ನನ್ನ ಅಜ್ಜನ ಹೆಸರು ಹೇಳ್ಬೋದು, ಅಜ್ಜಿಯ ಹೆಸರು ಹೇಳ್ಬೋದು, ಅದ್ರ ಹಿಂದಿನ ಹೆಸರು ಬಹುಶಃ ಯಾರಿಗೂ ಹೇಳಲಿಕ್ಕಾಗೋದಿಲ್ಲ. ಆದ್ರೆ ಇವತ್ತು ಬಸವಣ್ಣನವರು ಎಷ್ಟು ವರ್ಷದ ಹಿಂದೆ ಬಂದಿದ್ದಾರೆ, ಮೊಹಮ್ಮದ್ ಪೈಗಂಬರ್ ಇರ್ಬೋದು, ಯೇಸು ಕ್ರಿಸ್ತ ಇರ್ಬೋದು, ಇವರೆಲ್ಲ ಯಾರಿಗೋಸ್ಕರ ಬದುಕಿದ್ದು? ಇವರೆಲ್ಲ ಒಂದು ಸಮಾಜಕ್ಕೆ, ಒಂದು ದೇಶಕ್ಕೆ, ಒಂದು ಪ್ರಪಂಚಕ್ಕೆ ಬದುಕ್ತಾರೆ. ನಮ್ಮ ಹೆಸರನ್ನ ನಾವು ಶಾಶ್ವತವಾಗಿ ಒಂದು ನೆಲೆಯಲ್ಲಿ ಇಡಬೇಕು ಅಂತ ಹೇಳಿದ್ರೆ, ನಾವು ಇತರರಿಗೋಸ್ಕರ, ಈ ಸಮಾಜದ ಒಳಿತಿಗೋಸ್ಕರ ಬದುಕಿದಾಗ ನಮ್ಮ ಹೆಸರು ಶಾಶ್ವತವಾಗಿರ್ತದೆ. ಬಂಟ ಸಮಾಜ ಒಂದು ಕಿನ್ನೆ ಸಮಾಜ ಅಂತಲ್ಲ, ಐದು ಪ್ರತಿ ಒರಿ ನಾಗರಿಕೆ ಪ್ರತಿ ಒಂಜಿ ಜನ ಅಕಲೆ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಉಂಟು. ಇದು ಓಲ ವಿಭಾಗ ಬಂಟ ಸಮಾಜ ಪ್ರತಿ ಒಂಜಿ ವಿಭಾಗಡ್ಲ ಟಾಪ್ ಉಡುಲ್ಲೆ. ಅಕಲು ಪೊಲಿಟಿಕಲ್ ಲೀಡರ್ಸ್ ನಕಲು ಅದು ಪಡ್ ಅಕಲು ವೈದ್ಯಕೀಯ ಕ್ಷೇತ್ರ ಪಡ್ ಅಕಲು ಓಲ ಲೀಡರ್ಶಿಪ್. ಆ ಲೀಡರ್ಶಿಪ್ ಕ್ವಾಲಿಟಿ ನಾಯಕ ಅಕಲು ಉಂಡು ಬಂದಾನಾಗ ಅಕಲು ಜನ ಸಾಮಾನ್ಯರಿಗೆ ಆತ್ ಕೈತಲ್ಲೇ ಅಕಲೇಡ ಬತ್ತಿನ ಏತು ಸಂಪಾದನೆ ಬರ್ಕೊಂಡ ಐತ ಒಂಜಿ ಪಾಲನ ಅಕಲು ಸಮಾಜಕ್ಕೆ ಅರ್ಪಣೆ ಮಾಡ್ತೇವೆ. ಆ ಅಂಚಾದ ದೇವಿಯನ್ನ ಪೂರ್ಣತ ಅನುಗ್ರಹ ಅಕಲೆಗೊಂಡು ನಮ್ಮ ಬಂಟೆರು ತುಂಬುಡ್ದಿಂಚಿಲ ಮಾತ ಸಮಾಜನ ಪ್ರೀತಿ ಮಾಡ್ತಂತಾಗಲು ನಮ್ಮ ಒಂಜಿ ಜಾತಿ ದೇವಿ ಒಂಜಿ ದೇಪಲ ದಿವನರವೆಲ್ಲಿ ಬೊಕ್ಕೊಂಜಿ ಸಮಾಜದ ಕಿನ್ನಿಂದು ಎನ್ನರವೆಲ್ಲಿ ಕಿನ್ನಿಂದು ಪರತರವೆಲ್ಲಿ ನಮ್ಮ ಎಂಚನ ಅಕುಲ್ಲಂಚೆ ಮಾತೆಲ್ಲ ನಮ್ಗೆ ನಮ್ಮ ಸಮಾಜದ ಕಷ್ಟ ಒಂದು ಬೊಣ್ಣಾದ ಬೊಕ್ಕದ ಸಮಾಜದ ಸುದ್ದಿ ಪಾತೆರ್ನಂಚಿನ ಅಗತ್ಯ ನೀಚಿ ಅವನ ಅಂಚಿನ ಒಂದು ಕೆಲಸ ನಮ್ಮ ಎಪ್ಪಲ ಮಲ್ಪರಲ್ಲಿ ನಮ್ಮ ಸಮಾಜೋಡು ಇತ್ತದು ಬೊಕ್ಕೊಂಜಿ ಸಮಾಜ ಪ್ರೀತಿ ಮತ್ತು ಗೌರವ ಅಂತ ನಂಗೆ ಆ ಪ್ರೀತಿ ಗೌರವ ತಿಕ್ಕುನು ಅಂಚೆನಟ್ಟಾದ್ರೆ ನಮ್ಮ ಮಾತೆಲ್ಲ ನಮ್ಮ ಮರ್ಯಾದೆ ನಮ್ಮ ಪದ ನೋಡು, ನಮ್ಮ ಮರ್ಯಾದೆ ಬೊಕ್ಕೊರಿಯಲ್ಲ ಗುರುಪೂಜೆ.